ಜಾತಿ ಧರ್ಮ ಸಮುದಾಯ ಅಂತ ಕೋಮು ಬಣ್ಣ ಹಚ್ಚಿ ಕಿತ್ತಾಡುವ ನಮ್ಮ ಕರಾವಳಿಯ ನೆಲದಲ್ಲಿ ಕೋಮು ಸೌಹಾರ್ದದ ಸಂದೇಶ ಸಾರುವ ಅಪೂರ್ವ ವಿದ್ಯಮಾನವೊಂದು ನಡೆದಿದೆ. ಕ್ರೈಸ್ತ ಭಕ್ತರೊಬ್ಬರು ವಿನಾಯಕ ದೇವಸ್ಥಾನ ಕಟ್ಟಿಸಿಕೊಡುವ ಮೂಲಕ ಸೌಹಾರ್ದತೆ ಮೆರೆದಿದ್ದಾರೆ. ಇದು ಉಡುಪಿ ಜಿಲ್ಲೆಯ ಶಿರ್ವ ಮುಖ್ಯ ರಸ್ತೆಯ ಮಟ್ಟಾರು ಅಟ್ಟಿಂಜ ಕ್ರಾಸ್ನ ದೃಶ್ಯ. ಒಂದು ಬದಿಯಲ್ಲಿ ಮುಸಲ್ಮಾನರ ಮಸೀದಿ ಇದೆ. ಅದರ ಎದುರೇ ಭವ್ಯ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ತಲೆ ಎತ್ತಿದೆ. ಅಂದಹಾಗೆ ಈ ಸಿದ್ಧಿ ವಿನಾಯಕ ದೇವಸ್ಥಾನವನ್ನ ನಿರ್ಮಿಸಿ ಹಿಂದೂಗಳಿಗೆ ಕೊಡುಗೆಯಾಗಿ ನೀಡಿರೋದು ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ. 77 ವರ್ಷದ ಗ್ಯಾಬ್ರಿಯಲ್ ಫೇಬಿಯನ್ ನಜರತ್ ತಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದ ಜಾಗದಲ್ಲಿ ಭವ್ಯ ದೇವಸ್ಥಾನವನ್ನ ನಿರ್ಮಿಸಿ ಹಿಂದೂಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಗ್ಯಾಬ್ರಿಯಲ್ ಇದನ್ನ ಕಟ್ಟಲು ಬರೋಬ್ಬರಿ 2 ಕೋಟಿ ರೂಪಾಯಿ ಸ್ವಂತ ಹಣವನ್ನ ಖರ್ಚು ಮಾಡಿದ್ದಾರೆ. ಸತೀಶ್ ಶೆಟ್ಟಿ ಎಂಬುವರು ಇನ್ಮುಂದೆ ಈ ದೇವಸ್ಥಾನದ ಉಸ್ತುವಾರಿಯನ್ನ ನೋಡಿಕೊಳ್ಳಲಿದ್ದಾರೆ. ಶ್ರೀಯುತ ಗ್ಯಾಬ್ರಿಯಲ್ ಮತ್ತಾಯಿಸರವರು ಬಡತನದಿಂದ ಬೆಳೆದು ನಿಂತವರು. ತನ್ನ ತಂದೆ ತಾಯಿಯ ಹೊಟ್ಟೆಪಾಡಿಗೋಸ್ಕರ ಮುಂಬೈಗೆ ಹೋಗಿ ಒಂದು ಸಣ್ಣ ಉದ್ದಿಮೆಯನ್ನು ಪ್ರಾರಂಭಿಸಿದಂತಹ ಒಬ್ಬ ವ್ಯಕ್ತಿ. ಪ್ರಯತ್ನಶೀಲ ವ್ಯಕ್ತಿಯಾಗಿ ತನ್ನ ಉದ್ದಿಮೆಯಲ್ಲಿ ಅವರು ಪ್ರಯತ್ನದಿಂದ ಮುಂದುವರೆದುಕೊಂಡು ಬರುವಾಗ ಒಂದು ಗಣಪತಿ ವಿನಾಯಕ ದೇವರಿಂದ ಪ್ರಭಾವಿತನಾಗಿ ಅವರಿಗೆ ದಿನ ಕೈ ಮುಗಿದು ಭಕ್ತಿ ಮಾಡಿ ಅವರಿಂದ ಆ ಉದ್ದೇಶವನ್ನು ಭಕ್ತಿಯ ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಉದ್ಯಮದಲ್ಲಿ ಅವರು ಒಳ್ಳೆಯ ಪ್ರಗತಿಯನ್ನು ಸಾಧಿಸಿ ಸಂಪಾದನೆಯನ್ನು ಮಾಡಿ ತನ್ನ ಮನಸ್ಸಿನಲ್ಲಿದ್ದಂಥ ತಂದೆ ತಾಯಿಯನ್ನು ತನ್ನ ಸಂಸಾರವನ್ನು ಒಳ್ಳೆಯ ರೀತಿಯಲ್ಲಿ ನೋಡುವಂತಹ ಒಂದು ಯೋಗ ಭಾಗ್ಯ ಸಂಪತ್ತು ಆ ದೇವರು ಕರುಣಿಸಿದ್ದಾನೆ. ನಾವು ಅವರಲ್ಲಿ ಕೇಳಿದ್ದುಂಟು, ದೇವಸ್ಥಾನವನ್ನು ಮಾಡಿದ್ದೀರಿ, ತಾವು ತುಂಬ ಪುಣ್ಯ ಕಟ್ಟಿಕೊಂಡಿದ್ದೀರಿ ಅಂತ ಕೇಳುವಾಗ ಅವರು ಹೇಳ್ತಾ ಇದ್ದರು, ನಾನು ಮಾಡುವುದಿಲ್ಲ, ಅದು ದೇವರೇ ಮಾಡುವುದು, ದೇವರಿಂದ ನಾನು ಮಾಡಿಸುವುದು, ಎಲ್ಲ ನೀವು ಬಂದು ನನಗೆ ಸ್ವಲ್ಪ ಸಹಕಾರ ಮಾಡಿ ಎನ್ನುವಂಥ ಪ್ರಣೀತವಾದಂತಹ ಅವಿನಾಭಾವವಾದಂತಹ ಭಾವವನ್ನು ನಮ್ಮಲ್ಲಿ ಪ್ರಕಟಿಸ್ತಾ ಇದ್ದರು. ಅವರಿಗೆ ಧರ್ಮಸ್ಥರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದ ಬದಿ ಗಣಪತಿ ದೇವಸ್ಥಾನವನ್ನು ನಿರ್ಮಿಸಿಕೊಟ್ಟಂತಹ ಅವರ ಭಕ್ತಿಯ ಭಾವಕ್ಕೆ ದೇವರು ಒಳ್ಳೆಯದು ಮಾಡಲಿ. ಗ್ಯಾಬ್ರಿಯಲ್ ಫೇಬಿಯನ್ ನಜರತ್ ಅವರು ತಮ್ಮ ತಂದೆ ದಿವಂಗತ ಫೇಬಿಯನ್ ಸೆಬಾಸ್ಟಿಯನ್ ನಜರತ್ ಮತ್ತು ದಿವಂಗತ ಸಬೀನಾ ನಜರತ್ನ ಸ್ಮರಣಾರ್ಥವಾಗಿ ಈ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ. ಮುಂಬೈನಲ್ಲಿ ಉದ್ಯಮ ಮಾಡಿಕೊಂಡ ಗ್ಯಾಬ್ರಿಯಲ್ ಸದ್ಯ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರು ಅವಿವಾಹಿತರು. ಇವರು ಹೊತ್ತ ಹರಕ್ಕೆ ಫಲಿಸಿದ್ರಿಂದ ಈ ದೇಗುಲವನ್ನ ಕಟ್ಟಿದ್ದಾರಂತೆ. ನನ್ನ ತಾಯಿ ತಂದೆಯವರ ಸ್ಮರಣಾರ್ಥಕ್ಕೆ ಮಾಡಿ, ಬೇರೆ ಏನೂ ಇಲ್ಲ. ಯಾರ ಸಹಾಯ ಇಲ್ಲ, ಯಾರು ಅದರಲ್ಲಿ ಏನು ಇಲ್ಲ. ಸಹಕಾರಿಯಾಗಿ ಕೆಲಸಕ್ಕೆ ಇವರು ಮಾಡ್ತಾರೆ. ನನಗಿಂದ ನಡೀಲಿಕ್ಕೆ ಆಗಲಿಲ್ಲ, ಅವರು ಸಹಾಯ ಮಾಡಿದರು. ಹರಗೆ ಇತ್ತು. ತಾಯಿ ತಂದೆಯವರ ಹೇಳಿದೇನಲ್ಲ, ತಾಯಿ ತಂದೆಯವರ ಸ್ಮರಣ ಹರಕೆ ಇತ್ತು, ಅದನ್ನು ಮಾಡಿ ಅಷ್ಟೇ, ಬೇರೆ ಏನು. ಅದು ಜಾಗ, ಅದು ತಂದೆಯವರ ಜಾಗ, ಬೇರೆ ಕಟ್ಟಡ ಏನು ಇಲ್ಲ. ಅವರ ತಾಯಿ ತಂದೆಯವರನ್ನೇ ಆಸ್ತಿಯನ್ನು ನಾವು ಇದು ಮಾಡಿ. ದೇವಸ್ಥಾನದಲ್ಲಿ ಆವರಣ ಗೋಡೆ, ಬಾವಿ, ನೈವೇದ್ಯ ಕೋಣೆ, ಅರ್ಚಕರಿಗೆ ವಾಸ್ತವ್ಯದ ಮನೆ, ಹೀಗೆ ಎಲ್ಲವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದೆ. ಪಲಿಮಾರು ಮಠಾಧೀಶರ ನೇತೃತ್ವದಲ್ಲಿ ಧಾರ್ಮಿಕ ಕ್ರಿಯೆಗಳು ನಡೆದಿದೆ. ಸಿದ್ಧಿವಿನಾಯಕನ ಪ್ರತಿಷ್ಠಾಪನೆ, ಬ್ರಹ್ಮಕಲಶ, ತ್ರಿಕಾಲ ಪೂಜೆ, ಸಂಕಷ್ಟ ಚೌತಿ ಪೂಜೆ ಇತ್ಯಾದಿ ಧಾರ್ಮಿಕ ವಿಧಿಗಳಿಗೆ ಗ್ಯಾಬ್ರಿಯಲ್ ಖುದ್ದು ಸಾಕ್ಷಿಯಾಗಿದ್ದಾರೆ. ಪ್ರಮುಖ ಸುವರ್ಣ ಕಟುಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.